ಅಮೃತರಿಗೆ 80 ತುಂಬಿದ ಸಮಯದಲ್ಲಿ ಸಾರ್ವಜನಿಕವಾಗಿ ಒಂದು ಅಭಿನಂದನಾ ಸಮಾರಂಭವನ್ನು ಏರ್ಪಡಿಸಲಾಗಿತ್ತು. ಆಗ ಅಮೃತರ ಕುರಿತಾದ ಅಭಿನಂದನಾ ಭಾಷಣವನ್ನು ಮಾಡಿರುವವರು ಪ್ರೊಫೆಸರ್ BA ವಿವೇಕರಯ್ಯವರು. ಅವರು ಅಮೃತರ ಒಟ್ಟು ಸಾಹಿತ್ಯ ಕೆಲಸಗಳನ್ನು ಪರಿಚಯ ಮಾಡಿಕೊಳ್ತಾ ನಿಧಾನವಾಗಿ ಭಗವತಿ ಆರಾಧನೆಯ ಕುರಿತು ಹೇಳುವಾಗ ಒಂದು ಸಾಲನ್ನು ಹೇಳ್ತಾರೆ. ನನ್ನ ಮನಸ್ಸಲ್ಲಿ ಈಗಲೂ ಅದು ಬಹಳ ಹಸಿರಾಗಿ ಇದೆ. ಭಗವತಿ ಆರಾಧನೆ ಎನ್ನುವಂಥ ಅಮೃತರ ಕೃತಿ ಅದು ಸಮುದಾಯದ ಆರಾಧನೆಯನ್ನು ವಿಶ್ವಮಟ್ಟದ ವ್ಯಾಪ್ತಿಗೆ ಕೊಂಡೊಯ್ದದ್ದು ಅಂತ. ಹೌದು, ಭಗವತಿ ಆರಾಧನೆಯಲ್ಲಿ ನೇರವಾಗಿ ತೊಡಗಿಕೊಂಡ ಈ ಭಾಗದಲ್ಲಿ ಕಾಣಸಿಗುವ 4 ಮುಖ್ಯ ವರ್ಗ ಮೋಯ, ತೀಯ, ವಾಣಿಯ ಮತ್ತು ಶಾಲೀಯ. ಇವಲ್ಲದೆ ಕೆಲವು ವರ್ಗಗಳು ತೊಡಗಿಸಿಕೊಂಡಿವೆ. ಆದರೆ ಮುಖ್ಯವಾಗಿ ಭಗವತಿ ಪುತ್ರರು, ಭಗವತಿ ಸಂಸಾರ ಎಂದು ಕರೆಸಿಕೊಳ್ಳುವಂತಹ 4 ಸಮುದಾಯಗಳು. ಈ ಸಮುದಾಯದ ಒಳಗಡೆ ನಡೆಯುವಂತಹ ಸಾಮುದಾಯಿಕವಾದ ಆರಾಧನೆಯನ್ನು ಒಂದು ಸಮಷ್ಟಿಯ ಎದುರಿಟ್ಟು ವಿಮರ್ಶೆಗಿಟ್ಟು ವಿವೇಚನೆಗಿಟ್ಟಂತಹ ಬಹಳ ದೊಡ್ಡ ಕೀರ್ತಿ ಸಲ್ಲಬೇಕಾದದ್ದು ಗುರುಗಳಿಗೆ. ಏಕೆ ಭಗವತಿ ಆರಾಧನೆ ಕೆಲಸ ತುಳುವಿನ ದೈವಾರಾಧನೆಗಿಂತ ವಿಶೇಷ ಮತ್ತೊಂದು ಸವಾಲಿದ್ದು ಅಂತ ಒಂದು ಮಾತು ಹೇಳಲೇಬೇಕು. ಏಕೆಂದರೆ ನಾನು ಅದೇ ವಿಷಯದಲ್ಲಿ PhD ಮಾಡಿರುವ ಕಾರಣ. ತುಳುವಿನ ದೈವಾರಾಧನೆಯ ಒಳಗಿರುವಂತಹ ಗೌಪ್ಯತೆಯ ಸಂಗತಿಗಿಂತಲೂ ಮಲಯಾಳಂ ತೆಯ್ಯಂ ಸೇರಿದ ಹಾಗೆ ಭಗವತಿ ಆರಾಧನೆಯಲ್ಲಿ ಆ ಭಾವನೆ ಹೆಚ್ಚು ಢಾಳಾಗಿ ಗಾಢವಾಗಿದೆ. ಕಾರಣ, ದೈವಾರಾಧನೆಯ ಜನಪದ ಪಠ್ಯಗಳು ಮುಕ್ತವಾಗಿ ಬೇಕೆಂದಲ್ಲಿ ಅಥವಾ ಆರಾಧನಾ ರಂಗದಲ್ಲಿ ಎಲ್ಲರಿಗೆ ಕೇಳಿಸುವ ಹಾಗೆ ಅದು ಲಭ್ಯ, ಕೇಳಲು ಸಾಧ್ಯ. ಅಥವಾ ಪುಸ್ತಕ ರೂಪದಲ್ಲಿ ಈಗಾಗಲೇ ನಡೆದಿರುವಂಥ ಸಂಶೋಧನೆಗಳ ಪ್ರಕಾರ ತುಳುವಿನಲ್ಲೂ ಕನ್ನಡದಲ್ಲೂ ಸರೆ ಮಾಡಿರುವ ಕೆಲಸದಾಗಿ ಇಂಗ್ಲೀಷ್ನಲ್ಲೂ ಇವತ್ತು ಜನಪದ ದೈವಾರಾಧನಾ ಪಠ್ಯಗಳು ಸಿಗ್ತದೆ. ಆದರೆ ಮಲಯಾಳಂ ತೆಯ್ಯಂನ ತೋಟಂ, ಚುದಿಪ್ಪು ಮೊದಲಾದಂತಹ ಪಾಠಗಳೆಲ್ಲವೂ ಇವೆಲ್ಲವೂ ಕನ್ನಡದ ಲೋಕಕ್ಕೆ ಪರಿಚಯವಾಗುವುದಷ್ಟೇ. ಕನ್ನಡ ಪಠ್ಯಗಳು ವಿರಳ ಮತ್ತು ಅದನ್ನು ಹಾಡುಗಾರಿಕೆಯ ಸಂದರ್ಭದಲ್ಲಿ ಕೂಡ ಬಹಳ ಮುಕ್ತ ಧ್ವನಿಯಿಂದ ಹಾಡುವಂತಹ ವ್ಯವಸ್ಥೆ ಇಲ್ಲ. ಇಲ್ಲೇ ಪಕ್ಕದಲ್ಲಿರುವಂಥ ಭಗವತಿ ಕ್ಷೇತ್ರವನ್ನು ನೀವು ಗಮನಿಸಿದ್ರು ಅಲ್ಲಿ ಬಳಕೆಯಾಗುವಂಥ ಉತ್ಸವ ಸಂದರ್ಭದ ಆರಾಧನಾ ಪಠ್ಯವಾಗಿರುವ ಚುದಿಪ್ಪು ಇದು ಕೂಡ ಕ್ಷೇತ್ರದ ಒಳಗಡೆ ಹೊರಗಡೆ ಕೇಳಿಸದಷ್ಟು ಗೌಪ್ಯವಾಗಿ ಹಾಡ್ತಾರೆ. ಇದನ್ನು ಸಂಗ್ರಹಿಸುವುದು ಒಂದು ದೊಡ್ಡ ಸವಾಲು. ಇದಕ್ಕೊಂದು ಕಾರಣ ಭಾಷಾ ಮಾಧ್ಯಮ ಪ್ರಖರತೆ ಇರಬೇಕು. ಎಷ್ಟೇ ಪರಿಣಿತರಾಗಿದ್ದರೂ ಕೂಡ ಈ ಭಾಗದಿಂದ ದಕ್ಷಿಣಕ್ಕೆ ಸಂಶೋಧನೆಗೆಂದು ಹೋದವರನ್ನು ನೇರವಾಗಿ ನೀವು ವಡಕ್ಕನವನ್ನದೋ ಅಂತ ಕೇಳಿಬಿಡ್ತಾರೆ, ಬಡಗಿನಿಂದ ಬಂದವನೋ ಅಂತ. ಅಷ್ಟು ಆ ಭಾಷಾ ಪ್ರಯೋಗದ ವ್ಯತ್ಯಾಸಗಳಿವೆ. ಈ ಪ್ರಾದೇಶಿಕ ಅಂತರವನ್ನು ಮೀರಿ ಅಲ್ಲಿಯ ಒಂದು ವಿಷಯವನ್ನು ಅವರ ಮನವೊಲಿಕೆಯನ್ನು ಮಾಡಿ ಸಂಗ್ರಹಿಸುವಂಥದ್ದು ದೊಡ್ಡ ಸವಾಲು. ಎರಡನೆಯದ್ದು, ಭಗವತಿ ಆರಾಧನೆಯ ಪಠ್ಯಕ್ಕೂ ಅತ್ಯಂತ ಗೂಢ ಪಠ್ಯ ಎಂದೆನಿಸಿಕೊಂಡಂತಹ ಮಂತ್ರವಾದಕ್ಕೂ ತೀರ ನಿಕಟ ಸಂಬಂಧ. ಈ ದಂಡರಾಜಾವು ಮತ್ತು ಕೆಲವು ಪಾಡಾಂಗರ ಭಗವತಿ, ಚೀರುಂಬ ಕುರುವಂಬ ಭಗವತಿ, ಖಂಡಕರ್ಣನ್ ಇಂತಹ ದೈವಗಳಿಗೆ ಸಂಬಂಧಪಟ್ಟದ್ದನ್ನೆಲ್ಲ ಬಹಳ ಗುಪ್ತವಾಗಿ ಹೇಳ್ತಾರೆ. ಅದು ನೀವು ಅವರಿಗೆ ಎಷ್ಟು ಹಣ ಕೊಟ್ಟರು ಅವರು ಕೊಡುವುದಿಲ್ಲ. ಏಕೆಂದರೆ ಅವರು ಪ್ರಯೋಗ ಮಾಡುವಂತಹ ಮಂತ್ರವಾದದ ಮೂಲಕ ಅವರ ವೃತ್ತಿ ಇದೆ, ಅವರ ಬದುಕಿದೆ. ಅದನ್ನು ಮುಕ್ತವಾಗಿ ಹೇಳಿದ ಮಾತ್ರಕ್ಕೆ, ಸಾರ್ವಜನಿಕ ಪಠ್ಯವಾಗಿ ಎಲ್ಲರಿಗೂ ಲಭ್ಯವಾದ ಮಾತ್ರಕ್ಕೆ ತಮ್ಮ ಎಲ್ಲಿ ವ್ಯಾವಹಾರಿಕವಾಗಿ ಸಮಸ್ಯೆಗಳು ಏರ್ಪಡ್ತದೋ ಎನ್ನುವಂತಹ ಒಂದು ಮುಂದಾಲೋಚನೆ, ಭಯ ಎಲ್ಲ ಅವರಿಗೆ ಸಹಜವಷ್ಟೇ. ಹೀಗಿರುವಾಗ ಈ 2 ಸವಾಲುಗಳನ್ನಿಟ್ಟುಕೊಂಡು ಅವರು ಕೇರಳದಾದ್ಯಂತ ಸಂಚರಿಸಿ, ಅವರೇ ಹೇಳುವ ಹಾಗೆ ಕೃಷ್ಣಪ್ಪ ಉಚ್ಚಿಲ್ ಎನ್ನುವರು ಆ ಪೂರ್ವದಲ್ಲೇ ಕೈಗೊಂದಷ್ಟು ಮೊಬಲನ್ನು ಕೊಟ್ಟು ನೀವು ಬರೆಯಬೇಕು, ಏನಾದರೂ ಆಗಲಿ ಬರೆಯಬೇಕು, ಮೋಯ ಸಂಪ್ರದಾಯವನ್ನು ಒಳಗೊಂಡ ಹಾಗೆ ಕೃತಿ ಬರೆಯಬೇಕು ಅಂತ ಹೇಳ್ತಾರೆ. ಶೀನಪ್ಪ ಉಚ್ಚಿಲ್ರವರ ಸ್ಮರಣಾರ್ಥವಾಗಿ ಬರೆದು ಅವರಿಗೆ ಅರ್ಪಣೆಯನ್ನು ಮಾಡಿದ್ದಾರೆ ಆ ಕೃತಿಯನ್ನು. ಆದರೂ ಅವರು ಹೇಳ್ತಾರೆ, ಪರಿಪೂರ್ಣವಾದ ಒಂದು ಮೋಯರಿಗೆ ಸಂಬಂಧಪಟ್ಟ ಕೃತಿಯನ್ನು ತರುವಂಥ ಆಲೋಚನೆ ಇತ್ತು. ಈ ಭಗವತಿ ಆರಾಧನೆಯಲ್ಲಿ ಮೋಯ ಆರಾಧನಾ ಪಠ್ಯವನ್ನು ಪರಿಚಯಿಸಿಕೊಳ್ಳುವ ಸಂದರ್ಭದಲ್ಲೇ ಅವರ ಕೌಟುಂಬಿಕವಾಗಿರುವ ಮತ್ತು ಸಾಮುದಾಯಿಕವಾಗಿರುವ ಕೆಲವು ಜನಪದ ಪಠ್ಯವನ್ನು ಕೂಡ ನಾನು ಪರಿಚಯಿಸುವ ಪ್ರಯತ್ನ ಮಾಡಿದ್ದೇನೆ. ಅವರು ಪ್ರಸ್ತಾವನೆಯನ್ನು ಹೇಳುವ ಪ್ರಕಾರ ಇದು ನನ್ನ ಮಿತಿಯನ್ನು ಮತ್ತು ನನಗೆ ಮಾಹಿತಿಯನ್ನು ತಿಳಿಸಿದಂತಹ ವ್ಯಕ್ತಿಗಳ ಮಿತಿಯನ್ನು ಹೇಳ್ತದೆ, ಹಾಗಾಗಿ ಸಮಗ್ರ ಎಂದು ನಾನು ಹೇಳಲಾರೆ ಎನ್ನುವ ವಿನಯದ ಮಾತುಗಳನ್ನು ಹೇಳ್ತಾರೆ. ಈ ಭಗವತಿ ಆರಾಧನೆ ಎನ್ನುವಂಥ ಕೃತಿಯಲ್ಲಿ ಇದು ಗಮನಿಸಬೇಕಾದದ್ದು ಬಹಳ ಮುಖ್ಯ ಅಂಶ. ಏಕಿದು ಮಹತ್ವದ್ದು ಅಂದರೆ, ಭಗವತಿ ಆರಾಧನೆಗೆ ಸಂಬಂಧಪಟ್ಟ ಅನೇಕ ಬಿಡಿ ಲೇಖನಗಳು ಬಂದಿತ್ತು. ಕೇರಳ ಮೂಲದಿಂದ ಅಥವಾ ಮಲಯಾಳ ಬಲ್ಲ ಅನೇಕ ವಿದ್ವಾಂಸರು ಯಾರು ಇವತ್ತು ತುಳುನಾಡಿನಾದ್ಯಂತ ಇದ್ದಾರೋ ಅವರು ಬರೆದಿರುವಂಥ ಬಿಡಿ ಲೇಖನಗಳಿತ್ತು.
ವೆಂಕಟರಾಜ ಪುಂಚಿತಾಯರಾಗಿರಲಿ, ರಾಘವ ನಂಬಿಯಾರರಾಗಲಿ, ಹೀಗೆ ವಾಸುದೇವ ಉಪ್ಪಳರಾಗಲಿ, ಹೀಗೆ. ಆದರೆ ಸಮಗ್ರವಾದ ಭಗವತಿ ಪಠ್ಯವೊಂದು ಆ ತನಕ ಕನ್ನಡದಲ್ಲಿ ಬಂದಿರಲಿಲ್ಲ. ಅದು ಆ ಕೊರತೆ ಅಮೃತರಿಂದ ಭರ್ತಿಯಾಯಿತು. ಅವರು ಆ ಕೃತಿಯಲ್ಲಿ ಹೆಸರಿಗೆ ಭಗವತಿ ಆರಾಧನೆ ಎಂದು ಕೊಟ್ಟರೂ ಕೂಡ ಅದರಲ್ಲಿ ಹೆಚ್ಚಿನ ಕೆಲಸಗಳನ್ನು ಮಾಡಿರುವುದು ಭಗವತಿಯರನ್ನು ಪರಿಚಯಿಸುವ ಬಗ್ಗೆ. ಬೇರೆ ಬೇರೆ ಭಗವತಿಯರನ್ನು ನಾನು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡಬೇಕು. 147 ಭಗವತಿಯರ ಹೆಸರ ಒಂದು ಅಕಾರಾದಿ ಯಾದಿಯ ಪಟ್ಟಿಯನ್ನು ಕೊಡ್ತಾರೆ ಅಮೃತರು. ಅದರ ಜೊತೆಗೆ ಭಗವತಿಯರ ಜೊತೆಗೆ ಆರಾಧನೆ ಪಡೆಯುವಂತಹ ಚಾಮುಂಡಿಯರ ಒಂದು ಪಟ್ಟಿ ಕೊಡ್ತಾರೆ. ಬಹುಶಃ ನನ್ನ ತಿಳುವಳಿಕೆ ವ್ಯಾಪ್ತಿಯಲ್ಲಿ ಗಮನಿಸುವುದಾದರೆ ಅದು ಭಗವತಿಯರ ಕನ್ನಡದಲ್ಲಿ ಬಂದ ಮೊದಲ ಪಟ್ಟಿ. ಅಷ್ಟು ಭಗವತಿಯರಿದ್ದಾರೆ ಎಂಬುದು ಕನ್ನಡಕ್ಕೆ ಮೊದಲ ಪರಿಚಯ. ಆನಂತರ ಅಮೃತರ ಈ ಪಟ್ಟಿಯಿಂದ ಪ್ರೇರಣೆ ಪಡೆದು ನಾನು ನನ್ನ PhD ಪ್ರಬಂಧದಲ್ಲಿ ಸರಿಸುಮಾರು 406 ಭಗವತಿಯರ ಹೆಸರನ್ನು ಸಂಗ್ರಹಿಸುವ ಪ್ರಯತ್ನವನ್ನು ಮಾಡಿದ್ದೇನೆ. ಆದರೆ ಇದು ಭಗವತಿಯರಲ್ಲಿದ್ದ ಕತೆ ಮತ್ತು ವ್ಯಕ್ತಿತ್ವ ವಿಷಯದ ವೈವಿಧ್ಯತೆಯನ್ನು ಮೊದಲ ಬಾರಿಗೆ ಕನ್ನಡ ಸಂಶೋಧನಾ ಲೋಕಕ್ಕೆ ಪರಿಚಯ ಮಾಡಿಕೊಟ್ಟಿತು. ಅಲ್ಲದೆ ಅದರಲ್ಲಿ ಭಾಗಶಃ ಆರಾಧನೆಯನ್ನು ಪರಿಚಯ ಮಾಡ್ತಾರೆ. ಆರಂಭದಲ್ಲಿ ಭಗವತಿಯರು, ಚಾಮುಂಡಿಯರು, ಪ್ರಸ್ತಾವನೆಯಲ್ಲಿ ಭಗವತಿ ಅಂದರೆ ಯಾರು, ಆ ಪದದ ಅರ್ಥದಿಂದ ತೊಡಗಿ ಅವರಲ್ಲಿರೋ ವೈವಿಧ್ಯತೆ, ಆ ವೈವಿಧ್ಯತೆಯಲ್ಲಿ ಇರುವಂತಹ ವಿಷಯ ವಿಂಗಡಣೆಗಳ ಬಗ್ಗೆ ಪರಿಚಯ ಮಾಡ್ತಾರೆ. ಮತ್ತು ಬಹಳ ಮುಖ್ಯವಾಗಿ ಆನಂತರದಲ್ಲಿ ಅನುಷ್ಠಾನ ವಿಧಿಗಳು, ಅದರಲ್ಲಿ ಪಾಲ್ಗೊಳ್ಳುವಂಥ ಪುರುಷ ದೈವಗಳು, ಆರಾಧನಾ ವಾರ್ಷಿಕ ಆವರ್ತನಗಳು, ಇವನ್ನೆಲ್ಲ ಹೇಳ್ತಾರೆ. ಕೊನೆಯಲ್ಲಿ ಭಗವತಿಗೆ ಸಂಬಂಧಪಟ್ಟ ಕೆಲವು ವಾಚಿಕ ಪಠ್ಯಗಳನ್ನು, ಸೂಕ್ತಿಗಳನ್ನೆಲ್ಲ ಕೊಟ್ಟು ಬಿಡ್ತಾರೆ. ಇದು ಕೂಡ ಕನ್ನಡಕ್ಕೆ ಹೊಸತಾದ ಪರಿಚಯವೇ. ಗಮನಿಸಬೇಕಾದದ್ದು ಮತ್ತು ಏಕೆ ವಿಶೇಷ ಅಂತ ಕೇಳಿದರೆ, ನನಗೆ ಅಮೃತರೇ ಹೇಳಿದ ಒಂದು ಮಾತು ನೆನಪಿದೆ. ಒಮ್ಮೆ ಅವರಿಗೆ ಈ ಗುಳಿಗೆ ದೈವದ ಒಂದು ಸಂಧಿ ಬೇಕಾಗಿತ್ತಂತೆ. ಯಾರೊಬ್ಬ ಗುಳಿಗೆಯನ್ನು ಕಟ್ಟುವ ನಲಿಕೆ ವರ್ಗದ ಒಬ್ಬ ಮಿತ್ರರ ಹತ್ರ ಕೇಳಿದಾಗ ಆತ ಏಕೋ ಅವನಿಗೆ ತನಗೆ ಸಿಕ್ಕಿರುವಂತಹ ಪ್ರಾಮುಖ್ಯತೆಯನ್ನು ಮನಗಂಡು ಅಂಚಪುರ ಪನಿಯರಾಪುಜಿ ಅಣ್ಣೆರೆ ಎಂಕು ಒಂಜಿ ಇಲ್ಲಡೆ ಒಂಜಿ ಎಡ್ಡೆ ತಮ್ಮನ ಮಲ್ಪೊಡಿಗು ಅಂತ ಹೇಳಿಬಿಟ್ರಂತೆ. ಆಗ ಅಮೃತರ ಮನೆಗೆ ಆ ಗುಳಿಗ ದೈವ ಕಟ್ಟುವ ನರ್ತಕನನ್ನು ಕರೆದು ಒಂದು ಕೋಳಿ ಊಟವನ್ನು ಹಾಕಿಸಿ, ಇನ್ನಾದರೂ ಹೇಳಪ್ಪ ಅಂದೊಳಗೆ ಎಂಗೆ ಜೆತ್ತಿಬೇಕು ಅಂತ ಜೆಪ್ಪುನ ಅಭ್ಯಾಸ ಉಂಟು ಅಂತ ಹೇಳಿದ್ರಂತೆ. ಕೊನೆಗೆ ಮಲಗುವ ವ್ಯವಸ್ಥೆಯನ್ನು ಮಾಡಿ ಆನಂತರ ಪಠ್ಯವನ್ನು ಸಂಗ್ರಹ ಮಾಡಿದರಂತೆ. ನಾನು ಏಕೆ ಈ ಪ್ರಸಂಗವನ್ನು ಉಲ್ಲೇಖ ಮಾಡಿದೆ ಅಂತ ಹೇಳಿದರೆ, ಹಿಂದೆ ಜನಪದ ಪಠ್ಯ ಸಂಗ್ರಹ ಮಾಡುವುದು ಅಷ್ಟು ದೊಡ್ಡ ಕೆಲಸ. ಇವತ್ತು ಬಿಡಿ, ನನ್ನ ಸಂಶೋಧನೆಯ ಕಾಲಕ್ಕೆ ಕೈಯಲ್ಲೊಂದು ಮೊಬೈಲ್ ಇದ್ದರೆ ಅದರಲ್ಲೇ ವಿಡಿಯೋ, ಅದರಲ್ಲೇ ಫೋಟೋ, ಅದರಲ್ಲೇ ರೆಕಾರ್ಡರ್ ಎಲ್ಲವಿತ್ತು. ಅದರಲ್ಲೇ ಪಟ್ಟಿಯನ್ನು ಬರೆಯಬಹುದು, ಫೋಟೋವನ್ನು ತೆಗೆದು ಆನಂತರ ಪಠ್ಯ ಮಾಡ್ಬೋದು, ಅಷ್ಟೆಲ್ಲ ವ್ಯವಸ್ಥೆ ಉಂಟು. ಆದರೆ ಆ ಅಮೃತರು ಸಂಗ್ರಹ ಮಾಡುವ ಕಾಲಕ್ಕೆ ಅದು ತಮಗೆ ಕನ್ನಡ ತುಳುವಿನಷ್ಟು ಒಲಿಯದ ಮಲಯಾಳಂನ ಅಕ್ಷರಗಳನ್ನು, ಪಠ್ಯಗಳನ್ನು, ಜನಪದ ಪಠ್ಯಗಳನ್ನು ಸಂಗ್ರಹಿಸುವ ಕಾಲಕ್ಕೆ ಅವರು ತಮ್ಮಲ್ಲಿರುವಂಥ ವ್ಯವಸ್ಥೆಗಳನ್ನು ಬಳಸಿಕೊಂಡು ಮತ್ತು ಅಪಾರ ವಿಸ್ತಾರವಾಗಿರುವಂತಹ ಜ್ಞಾಪಕ ಶಕ್ತಿಯನ್ನು ಬಳಸಿಕೊಂಡು ಎಷ್ಟು ದೊಡ್ಡ ಕೆಲಸವನ್ನು ಮಾಡಿದ್ದಾರೆ ಅಂತ ಹೇಳುವಾಗ ಒಂದು ರೀತಿಯ ಬೆರಗಾಗ್ತದೆ.